ಎಲ್ಲೆಡೆ ಕತ್ತಲು ಆವರಿಸಿತ್ತು. ತುಂಗಭದ್ರಾ ನದಿಯ ಅಲೆಯ ಸೌಧದ ನಡುವೆ ಉಕ್ಕಡಗಾತ್ರಿಯ ಆ ಪವಿತ್ರ ಮಣ್ಣು ಒಂದು ವಿಚಿತ್ರ ಮೌನಕ್ಕೆ ಜಾರಿತ್ತು. ಮೈ ನಡುಗಿಸುವ ಚಳಿ, ಸುತ್ತಲೂ ದಟ್ಟವಾದ ಮರಗಿಡಗಳು. ಆದರೆ ಆ ಪುಣ್ಯಕ್ಷೇತ್ರದ ಒಂದು ಮೂಲೆಯಲ್ಲಿ ಜಗತ್ತನ್ನೇ ಬೆಚ್ಚಿ ಬೀಳಿಸುವ ದೃಶ್ಯವೊಂದು ಸೃಷ್ಟಿಯಾಗಿತ್ತು. ಸಾವಿರಾರು ಭಕ್ತರು ನೆರೆದಿದ್ದರು. ಎಲ್ಲರ ಕಣ್ಣುಗಳು ಅಜ್ಜಯ್ಯನವರ ಅಂದರೆ ಶ್ರೀ ಗುರು ಬಸವೇಶ್ವರರ ಮೇಲೆ ನೆಟ್ಟಿದ್ದವು. ಶಾಂತ ಮುಖದ ತೇಜಸ್ವಿ ಕಣ್ಣುಗಳ ಅಜ್ಜಯ್ಯನವರು ಧ್ಯಾನಕ್ಕೆ ಕುಳಿತಿದ್ದರು. ಆಗಲೇ ನೋಡಿ ಆ ಘಟನೆ ನಡೆದೇ ಹೋಗಿತ್ತು. ಎಲ್ಲಿಂದಲೂ ಗಾಳಿಯಲ್ಲಿ ಒಂದು ರೀತಿಯ ಬುಸುಗುಟ್ಟುವ ಶಬ್ದ ಕೇಳಿಸುತ್ತಿತ್ತು. ಜನರ ನಡುವೆ ಸಂಚಲನ ಉಂಟಾಗಿತ್ತು. ಆತಂಕ ಎದುರಾಗಿತ್ತು. ಒಂದು ದೈತ್ಯಾಕಾರದ ಕಡುಗಪ್ಪಾದ ನಾಗರಹಾವು ಹೆಡೆಬಿಚ್ಚಿ ಅಜ್ಜಯ್ಯನವರ ಕಡೆ ಸರಸರನೆ ನುಗ್ಗಿ ಬರುತ್ತಿತ್ತು. ಜನರು ಭಯದಿಂದ ಕಿರುಚುತ್ತಾ ಚಿಲ್ಲಾಪಿಲ್ಲಿಯಾಗಿ ಓಡಲಾರಂಭಿಸಿದ್ದರು. ಅಜ್ಜಯ್ಯೋ, ಹಾವು ಬಂತು, ಓಡಿ ಓಡಿ ಅಂತ ಕೂಗುತ್ತಿದ್ದರು. ಆದರೆ ಅಜ್ಜಯ್ಯನವರು ಮಾತ್ರ ಕಣ್ಣು ಮುಚ್ಚಿ ಸಮಾಧಿ ಸ್ಥಿತಿಯಲ್ಲಿದ್ದರು. ಅವರ ಮುಖದಲ್ಲಿ ಕಿಂಚಿತ್ತು ಭಯವಿರಲಿಲ್ಲ. ಆ ಭಯಾನಕ ನಾಗರಹಾವು ನೇರವಾಗಿ ಅಜ್ಜಯ್ಯನವರ ಹತ್ತಿರಕ್ಕೆ ಬಂದು ನಿಂತಿತ್ತು. ಅದರ ಕೆಂಪು ಕಣ್ಣುಗಳು ಉರಿಯುತ್ತಿದ್ದವು. ಹೆಡೆಬಿಚ್ಚಿ ಅಜ್ಜಯ್ಯನವರ ತಲೆಯ ಮೇಲೆಯೇ ನಿಂತು ತೂಗತೊಡಗಿತ್ತು. ಜನರು ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದರು. ಅಷ್ಟರಲ್ಲಿ ಅಜ್ಜಯ್ಯನವರು ನಿಧಾನವಾಗಿ ಕಣ್ಣು ತೆರೆದಿದ್ದಾರೆ. ಆ ವಿಷಪೂರಿತ ಸರ್ಪ ಮತ್ತು ಮಹಾನ್ ಪವಾಡ ಪುರುಷನ ಕಣ್ಣುಗಳು ಒಂದಕ್ಕೊಂದು ಸಂಧಿಸಿದ್ದವು. ಅದು ಕಚ್ಚಲು ಬಂದಿಲ್ಲ ಎಂಬುದು ಅಜ್ಜಯ್ಯನವರಿಗೆ ತಿಳಿದಿತ್ತು. ಅವರು ಕಿರುನಗುತ್ತಾ, ಬಂದೆಯ ಮಗನೇ, ಕುಳಿತುಕು ಅಂತ ಮೃದುವಾಗಿ ನುಡಿದಿದ್ದಾರೆ. ನೋಡುತ್ತಲೇ ಆ ಕ್ರೂರ ಸರ್ಪವು ತನ್ನ ರೌದ್ರಾತಾರವನ್ನು ಬಿಟ್ಟು ಒಬ್ಬ ಸಾಕು ಪ್ರಾಣಿಯಂತೆ ಅಜ್ಜಯ್ಯನವರ ಮಡಿಲಿಗೆ ಬಂದು ಸುರುಳಿ ಸುತ್ತಿಕೊಂಡು ಕುಳಿತೇ ಬಿಟ್ಟಿತ್ತು. ಮರುಕ್ಷಣವೇ ಅದು ಅಜ್ಜಯ್ಯನವರ ಹೆಗಲ ಮೇಲೆ ಹತ್ತಿ ಅವರ ಕರುಳಿಗೆ ಹಾರದಂತೆ ಸುತ್ತಿಕೊಂಡಿತ್ತು. ಅಲ್ಲಿ ಸೇರಿದ ಭಕ್ತರಿಗೆ ಅದು ಬರೀ ಹಾವಾಗಿ ಕಾಣಲಿಲ್ಲ. ಅದು ಸಾಕ್ಷಾತ್ ಪರಶಿವನ ರೂಪದಂತೆ ಭಾಸವಾಗಿತ್ತು. ಅಜ್ಜಯ್ಯನವರು ಆ ಹಾವನ್ನ ಸವರುತ್ತಾ, ಯಾರಿಗೆ ದುಷ್ಟ ಶಕ್ತಿಗಳ ಭಯವಿದೆಯೋ, ಯಾರಿಗೆ ಮಾಟ ಮಂತ್ರದ ಕಾಟವಿದೆಯೋ ಅವರು ಇಲ್ಲಿಗೆ ಬನ್ನಿ, ಈ ನಾಗದೇವ ಮತ್ತು ನಾನು ನಿಮ್ಮನ್ನ ರಕ್ಷಿಸುತ್ತೆ ಅಂತ ಅಭಯವನ್ನ ನುಡಿದಿದ್ದರು. ಅಂದಿನಿಂದ ಇಂದಿನವರೆಗೂ ಉಕ್ಕಡಗಾತ್ರಿಯಲ್ಲಿ ಅಜ್ಜಯ್ಯನವರ ಹೆಸರನ್ನ ಕೇಳಿದರೆ ಸಾಕು, ಎಂತಹ ಕೆಟ್ಟ ಶಕ್ತಿಗಳು ಬೆದರಿ ಓಡುತ್ತವೆ. ಅಲ್ಲಿನ ಹಾವಿನ ಪವಾಡ ಕೇವಲ ಕಥೆಯಲ್ಲ, ಅದು ಭಕ್ತರ ಪಾಲಿಗೆ ಇಂದಿಗೂ ಜೀವಂತವಾಗಿರುವ ಮಹಾನ್ ಶಕ್ತಿಯಾಗಿದೆ. ಅಜ್ಜಯ್ಯನವರ ಮಂತ್ರದಂಡದ ಶಕ್ತಿ ಮತ್ತು ಆ ನಾಗರ ಹಾವಿನ ಕಾವಲು ಇಂದಿಗೂ ಉಕ್ಕಡಗಾತ್ರಿಯ ಭಕ್ತರನ್ನ ಕಾಯುತ್ತಿದೆ ಅಂದರೆ ನೀವು ನಂಬಲೇಬೇಕು. ಇದೇ ಕಾರಣ ಇಲ್ಲಿ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ನಮಸ್ಕಾರ ಸ್ನೇಹಿತರೆ. ಹೌದು, ಅದುವೇ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಉಕ್ಕಡಗಾತ್ರಿ. ಇಲ್ಲಿನ ಜನರ ಆರಾಧ್ಯ ದೇವರು ಕರಿಬಸವೇಶ್ವರ ಅಂದರೆ ಅಜ್ಜಯ್ಯ. ಇಲ್ಲಿ ಅಮಾವಾಸ್ಯೆಯ ಸಮಯದಲ್ಲಿ ಕಾಲಿಡೋಕೆ ಜಾಗ ಇರೋದಿಲ್ಲ. ಯಾಕಂದ್ರೆ ಬರೀ ದೆವ್ವಗಳ ಆರ್ಭಟವೇ ಇರುತ್ತದೆ. ಈ ದೇವರು ದೆವ್ವಗಳ ಪಾಲಿಗೆ ಮಹಾನ್ ಶಕ್ತಿ. ಹೀಗಾಗಿ ಇಲ್ಲಿಗೆ ದಿನ ಬೆಳಗಾದ್ರೆ ಸಾವಿರಾರು ಜನ ಭಕ್ತಾದಿಗಳು ಬರುತ್ತಾರೆ. ದೆವ್ವ ಇಲ್ಲ, ಅದೆಲ್ಲ ಬರೀ ಸುಳ್ಳು ಅನ್ನೋರು ಒಂದು ಸಾರಿಯಾದರೂ ಈ ದೇವಸ್ಥಾನಕ್ಕೆ, ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡಲೇಬೇಕು. 16ನೇ ಶತಮಾನದಲ್ಲಿ ಲೋಕ ಸಂಚಾರ ಮಾಡುತ್ತಾ ಇಲ್ಲಿಗೆ ಬಂದು ಜೀವಂತ ಸಮಾಧಿಯಾದ ಕರಿಬಸವೇಶ್ವರನವರು ತಮ್ಮ ನಂಬಿದ ಭಕ್ತರನ್ನು ಇಲ್ಲಿ ಸದಾ ಕಾಯುತ್ತಾರೆ. 400 ವರ್ಷಗಳಷ್ಟು ಪುರಾತನವಾಗಿರುವ ಈ ದೇವಾಲಯ ಹಿಂದೆ ಸ್ಮಶಾನವಾಗಿತ್ತು. ಅಜ್ಜಯ್ಯ ಇಲ್ಲಿಗೆ ಬಂದು ಇದೇ ಸ್ಮಶಾನದಲ್ಲಿ ತಪಸ್ಸು ಮಾಡಿದ್ದರಿಂದ ಆ ಕ್ಷೇತ್ರ ಈಗ ಪುಣ್ಯಕ್ಷೇತ್ರವಾಗಿದೆ. ಉಕ್ಕಡಗಾತ್ರಿ ಕ್ಷೇತ್ರ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳ ಭಕ್ತರು ಹರಿದು ಬರುತ್ತಾರೆ. ಇಲ್ಲಿಗೆ ಪ್ರತಿ ವರ್ಷ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಮಂದಿ ಭೇಟಿ ಕೊಡುತ್ತಾರೆ. ಉಕ್ಕಡಗಾತ್ರಿ ಅಜ್ಜಯ್ಯ ಸ್ವಾಮಿಯ ದರ್ಶನ ಪಡೆದರೆ ತಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತವೆ ಅನ್ನುವ ನಂಬಿಕೆ ಇಲ್ಲಿನ ಭಕ್ತರದಾಗಿದೆ. ಭಕ್ತರಿಗಾಗಿ ಶ್ರೀ ಕ್ಷೇತ್ರದ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ. ತುಂಗಭದ್ರಾ ನದಿಯ ದಡದಲ್ಲಿರುವ ಈ ಪುಣ್ಯಕ್ಷೇತ್ರದಲ್ಲಿ ಸಾವಿರಾರು ಜನ ಪ್ರತಿನಿತ್ಯ ಮಿಂದೇಳುತ್ತಾರೆ. ಇನ್ನು ಅಮಾವಾಸ್ಯೆಯ ದಿನ ಭಕ್ತರ ಸಂಖ್ಯೆ ಭಾರಿಯಾಗಿರುತ್ತದೆ. ಮಾನಸಿಕ ಕಾಯಿಲೆಯಿಂದ ಬಳಲುವವರು ಹಾಗೂ ದೆವ್ವಭೂತ ಹಿಡಿದಿದೆ ಅನ್ನೋ ಮನಸ್ಥಿತಿ ಇರುವ ಜನರು ಇಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾರೆ. ಜನ ಅಜ್ಜಯ್ಯ ಸ್ವಾಮಿಯ ದರ್ಶನ ಪಡೆದು ಕಷ್ಟಗಳಿಂದ ಮುಕ್ತರಾಗುತ್ತಾರೆ ಎನ್ನುವ ಪ್ರತೀತಿ ನೂರಾರು ವರ್ಷಗಳಿಂದ ಇಲ್ಲಿ ನಡೆದುಕೊಂಡು ಬಂದಿದೆ. ಇದೇ ಕಾರಣ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಅಮಾವಾಸ್ಯೆಯ ದಿನ ಆಗಮಿಸಿ ಕರಿಬಸವೇಶ್ವರನ ದರ್ಶನ ಪಡೆದು ಹರಕೆ ಕಟ್ಟಿಕೊಳ್ಳುತ್ತಾರೆ. ಹೀಗೆ ಕಟ್ಟಿಕೊಂಡ ಹರಕೆ ಈಡೇರಬೇಕಾದರೆ 5 ಅಮಾವಾಸ್ಯೆ ಈ ಉಕ್ಕಡಗಾತ್ರಿ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಬೇಕು. ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ನಿಂಬೆ ಹಣ್ಣು ತುಳಿದರೆ ಸಾಕು, ಅವರ ಸಮಸ್ಯೆಗಳನ್ನು ಅಜ್ಜಯ್ಯ ಬಗೆಹರಿಸುತ್ತಾನೆ ಎನ್ನುವ ನಂಬಿಕೆ
ಭಕ್ತರಲ್ಲಿದೆ. ಮಾನಸಿಕ ರೋಗಿಗಳು, ಅಸ್ವಸ್ಥರು, ಪೀಡೆ ಪಿಶಾಚಿ ಹಿಡಿದವರು ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ಕ್ಷೇತ್ರಾಧಿಪತಿ ವಿಭೂತಿ ಪುರುಷ ಅಜ್ಜಯ್ಯನ ದರ್ಶನ ಪಡೆದು ಪರಿಹಾರ ಕೊಂಡುಕೊಳ್ಳುತ್ತಾರೆ. ಕೆಲವರು ಗದ್ದುಗೆಯಲ್ಲಿ ಸೇವೆ ಮಾಡಿ ರೋಗದಿಂದ ಮುಕ್ತಿ ಪಡೆದು ವೈದ್ಯಕೀಯ ಶಾಸ್ತ್ರಕ್ಕೆ ಸವಾಲಾಗಿರುವ ಕ್ಷೇತ್ರದ ವಿಶೇಷ ಎಂದು ಹೆಸರುವಾಸಿಯಾಗಿದೆ. ಇನ್ನು ಈ ಪುಣ್ಯಕ್ಷೇತ್ರಕ್ಕೆ ಸರ್ವಧರ್ಮೀಯರು ಭೇಟಿ ಕೊಡುತ್ತಾರೆ. ಧರ್ಮ ಜಾತಿ ಎನ್ನದೇ ಅಜ್ಜಯ್ಯನ ದರ್ಶನಕ್ಕೆ ಬರುತ್ತಾರೆ. ನಂಬಿದ ಭಕ್ತರ ಬೇಡಿಕೆಗಳನ್ನು ಅಜ್ಜಯ್ಯ ಈಡೇರಿಸುತ್ತಾನೆ. ಇನ್ನು ಇಲ್ಲಿ ನಡೆಯುವ ಮಹಾಪವಾಡಗಳು ಸತ್ಯವಾಗಿದೆ ಎನ್ನುವುದು ಭಕ್ತಗಣದ ನಂಬಿಕೆಯಾಗಿದೆ. ಉಕ್ಕಡಗಾತ್ರಿಯ ಕರಿಬಸವೇಶ್ವರ ಪುಣ್ಯಕ್ಷೇತ್ರದ ಜಾತ್ರೆಯು ಪ್ರತಿ ವರ್ಷ ಮಹಾಶಿವರಾತ್ರಿಯ ಮಹೋತ್ಸವದಿಂದ ಪ್ರಾರಂಭವಾಗುತ್ತದೆ. ರಥೋತ್ಸವ ಆರಂಭಗೊಳ್ಳುತ್ತಿದ್ದಂತೆಯೇ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತದೆ. ಭಕ್ತರು ಬಾಳೆಹಣ್ಣು, ಉತ್ತತ್ತಿ, ಮೆಕ್ಕೆಜೋಳ, ಜೋಳ, ಭತ್ತ, ರಾಗಿ, ತೊಗರಿ, ಉದ್ದು, ಶೇಂಗಾ, ನವಣೆ, ಅಲಸಂದಿ ಧಾನ್ಯಗಳನ್ನು ತೇರಿನ ಮೆಲೆಸೆದು ಅಜ್ಜಯ್ಯನಿಗೆ ಕೈಮುಗಿದು ಪ್ರಾರ್ಥಿಸುತ್ತಾರೆ. ವೀರಗಾಸೆ, ಜಾಂಜಮೇಳ, ಕೀಲು ಕುದುರೆ ಕುಣಿತ, ಗೊಂಬೆಗಳ ಪ್ರದರ್ಶನ, ಡೊಳ್ಳು ಕುಣಿತ, ನಂದಿಕೋಲ, ಕೋಲಾಟ, ಜಾನಪದ ನೃತ್ಯಗಳು ರಥೋತ್ಸವದಲ್ಲಿ ಮತ್ತಷ್ಟು ಮೆರುಗನ್ನು ನೀಡುತ್ತವೆ. ಹರಕೆ ಹೊತ್ತ ಭಕ್ತರು ಜವಳ ತೆಗೆಸಿ ಪುಣ್ಯ ಸ್ನಾನ ಮಾಡಿ ಅಜ್ಜಯ್ಯನ ಗದ್ದುಗೆ ಆವರಣದಲ್ಲಿ ಉರುಳು ಸೇವೆ ಮಾಡುತ್ತಾರೆ. ಹರಕೆ ಹೊತ್ತವರು ಗಲ್ಲಕ್ಕೆ ಶಾಸ್ತ್ರ ಹಾಕಿಸಿಕೊಂಡು ಭಕ್ತಿಯನ್ನು ಸಮರ್ಪಿಸುತ್ತಾರೆ. ದೇವಾಲಯದ ಬಳಿ ಕ್ಯೂವಲ್ಲಿ ನಿಂತು ಸಾವಿರಾರು ಭಕ್ತರು ಅಜ್ಜಯ್ಯನಿಗೆ ಪ್ರಿಯವಾದಂತಹ ಫಳಾರ ಅಂದರೆ ಮಂಡಕ್ಕಿ, ಹೂವು, ಹಣ್ಣು, ಕಾಯಿ, ಕರ್ಪೂರ, ಊದುಬತ್ತಿಯನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಅಜ್ಜಯ್ಯನಿಗೆ ಅರ್ಪಿಸಿ ಭಕ್ತಿ ಸಮರ್ಪಿಸುತ್ತಾರೆ. ದೇವಾಲಯದ ಬಳಿ ಭಕ್ತರು ಕೊಬ್ಬರಿ ಸುಡುವ ಮೂಲಕ ಭಕ್ತಿಯನ್ನು ಅರ್ಪಿಸುತ್ತಾರೆ. ದೇವಾಲಯದ ಮುಂಭಾಗದಲ್ಲಿ ದೆವ್ವ ಹಿಡಿದವರನ್ನು ಬೀಗೆಗಳ ಸರಪಳಿಗಳಿಂದ ಬಂಧಿಸಿ ನಿಂಬೆಹಣ್ಣನ್ನು ತಿನ್ನಿಸುತ್ತಾರೆ. ಯಾರ ಆತ್ಮ ಸೇರಿಕೊಂಡಿದೆ, ಎಷ್ಟು ಆತ್ಮಗಳು ಸೇರಿಕೊಂಡಿವೆ ಎಂದು ದೆವ್ವ ಬಿಡಿಸುವವರು ಪ್ರಶ್ನಿಸುತ್ತಾ ದೆವ್ವ ಬಿಡಿಸುವ ಕಾರ್ಯ ಮಾಡುತ್ತಾರೆ. ಇಂತಹ ಅದ್ಭುತವಾದಂತಹ ಕುತೂಹಲಕಾರಿ ಇರುವಂತಹ ಪುಣ್ಯಕ್ಷೇತ್ರ ಉಕ್ಕಡಗಾತ್ರಿ ತಾಲೂಕು ನಗರವಾದಂತಹ ಹರಿಹರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದ್ದರೆ ಜಿಲ್ಲಾ ಕೇಂದ್ರವಾದ ದಾವಣಗೆರೆಯಿಂದ 48 ಕಿಲೋಮೀಟರ್ ದೂರದಲ್ಲಿದೆ. ಹಾವೇರಿಯಿಂದ 56 ಕಿಲೋಮೀಟರ್ ದೂರದಲ್ಲಿದ್ದರೆ ಧಾರವಾಡದಿಂದ 153 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 310 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಹಾವೇರಿ, ಹರಿಹರ, ದಾವಣಗೆರೆ, ಮೈಲಾರ ಲಿಂಗಕ್ಕೆ ಹೋದರೆ ದಯವಿಟ್ಟು ಉಕ್ಕಡಗಾತ್ರಿ ಅಜ್ಜಯ್ಯನ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಕೊಡಿ. ಆ ಅಜ್ಜಯ್ಯನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.